ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಬಿಜೆಪಿಯ ಮತಗಳ್ಳತನಕ್ಕೆ ಚುನಾವಣಾ ಆಯೋಗವು ಸಹಾಯ ಮಾಡಿದೆ ಎಂದು ದಿಲ್ಲಿಯಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಬಿಜೆಪಿ ಮತ್ತು ಚುನಾವಣಾ ಆಯೋಗಗಳು ಸೇರಿ ಮತಗಳ್ಳತನ ಮಾಡಿರುವುದಕ್ಕೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕೆಲವು ಮಾಹಿತಿಗಳನ್ನು ಹೊರಗಿಟ್ಟರು. ಕಳ್ಳ ಮತ್ತು ಸುಳ್ಳು ಮತಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಕೆಲವು ಮತಗಳಿಂದ ಸೋಲು ಕಂಡಿತು ಎಂದು ಅವರು ಹೇಳಿದರು. ಅದರ ಜಯ 3% ಪ್ರಮಾಣಕ್ಕಿಂತಲೂ ಕಡಿಮೆಯಿದ್ದು ಮತಗಳ್ಳತನವು ಅದರ ಹಲವಾರು ಪಟ್ಟು ಆಗಿದೆ ಎಂದು ಅವರು ಹೇಳಿದರು. ಬಿಜೆಪಿಯ ಮತಗಳ್ಳತನಕ್ಕೆ ಬೆಂಗಳೂರು ಸೆಂಟ್ರಲ್ ಒಂದು ಉದಾಹರಣೆ ಮಾತ್ರ. ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿಯಂತೆಯೇ ಅರ್ಹ ಮತದಾರರು, ಚಲಾವಣೆಯಾದ ಮತ ಹಾಗೂ ಸ್ಪರ್ಧಿಗಳು ಪಡೆದ ಒಟ್ಟು ಮತಗಳ ನಡುವೆ ತಾಳೆ ಇಲ್ಲ. ಎಲ್ಲ ಸ್ಪರ್ಧಿಗಳು ಸೇರಿ ಒಟ್ಟು ಮತದಾನವಾದುದಕ್ಕಿಂತ ಹೆಚ್ಚು ಮತ ಪಡೆದದ್ದು ಹೇಗೆ? ಇದು ನನ್ನ ಪ್ರತಿಜ್ಞೆ ಎಂದು ತಿಳಿಯಿರಿ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 16 ಕ್ಷೇತ್ರ ಗೆಲ್ಲುವ ಬದಲು 9 ಗೆಲ್ಲಲು ವಂಚನೆಯೇ ಕಾರಣ ಎಂದು ಅವರು ಹೇಳಿದರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲಿಯೇ ಬಿಜೆಪಿ ಪರ 1,250,000 ಮತ ಕದಿಯಲಾಗಿದೆ. 8 ತಿಂಗಳಲ್ಲಿ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಗೆ 1 ಕೋಟಿ ಹೊಸ ಮತದಾರರು ಸೇರ್ಪಡೆಯಾಗಿರುವುದು ದೊಡ್ಡ ವಂಚನೆ ಎಂದು ಅವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಳುಗುವ ಹೊತ್ತಿನಲ್ಲೇ 30ರಷ್ಟು ಸ್ಥಾನ ವಂಚಿಸಿ ಪಡೆದು ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲಾಗಿದೆ ಎಂದು ಅವರು ಆರೋಪವನ್ನ ಮಾಡಿದರು.